ಸುಮ್ಮ ಎಂತ ಯೋಚನೆ ಮಾಡ್ತಾ ಕೂತ್ಕೊಂಡೆ ಒಬ್ಳೆ? ಎಷ್ಟೊತ್ತಿಂದ ಹಂಗೆ ಕೂತಿದ್ಯಪ್ಪ. ಎಂತದ ಎಂತ ಯೋಚನೆ? ಪದ್ನ ಬಂದ ಅಂತ ಹೇಳ್ಕಿದಿತ್ತ ಅವನ ಹತ್ರ? ಅವ ಈಗೀಗ ಮನೇಲಿ ಇರೋದಿಲ್ಲ ಮರಿತೆ ಜಾಸ್ತಿ. ಅದು ಪರೀಕ್ಷೆ ಎಲ್ಲ ಬಪ್ಪಗೆ ಶುರು ಆಯ್ತಲ್ಲ, ಸ್ಪೆಷಲ್ ಕ್ಲಾಸ್ ಎಲ್ಲ ಇರುತ್ತೆ ಅವನಿಗೆ. ಹಂಗಾಗಿ ಭಾನುವಾರ ಶನಿವಾರ ಹೋತಾವ. ಇಲ್ಲ ಶ್ಯಾಮಲಕ್ಕ, ಅದು ಅಕ್ಕ ಬಂದಿರಾ, ಅದೇ ಅಂಗಡಿಗೆ ಹೋಪ ಕಲ್ಸಂಕದ ಮೇಲೆ ಹೋಪ ಅಂತ ಹೇಳಿರ, ಅಲ್ಲಿ ನೆಟ್ವರ್ಕೇ ಸಿಕ್ಕುದಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು. ಹಬ್ಬ ಬಂತಲ್ಲ, ಹಬ್ಬಕ್ಕೆಲ್ಲ ಬಟ್ಟೆ ತಗೊಂಡ್ಕಲ್ಲ, ಚೂಡಿ ತಕೊಂಬ ಅಥವಾ ಎಂತಾದ್ರೂ ಬೇರೆ ಥರ ಡ್ರೆಸ್ ತಕೊಂಬ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ನು 2 ದಿನ ಉಳಿದಲ್ಲ ಶ್ಯಾಮಲಕ್ಕ ಹಬ್ಬಕ್ಕೆ. ನೀವು ಬಟ್ಟೆ ಹೊಲಿಸ್ಕೊಂಡ್ರಿ? ಜಾತ್ರೆಗಲ್ಲೇ ಇಲ್ಲ, ಈ ಸಲ ಏನು ಹೊಲಿಸು ಮನಸ್ಸಿಲ್ಲ ಮರೀತಿ. ಮಧ್ಯದಲ್ಲಿ ಸುಮಾರು ಬಟ್ಟೆ ತಗೊಂಡಿದೆ. ಅಣ್ಣ ಒಂದು ಬಟ್ಟೆ ಕೊಡಿಸಿದ, ಹಂಗೆ ಸಾಕ. ಇನ್ನೆಂಥ ಹಬ್ಬಕ್ಕೆ ಅನ್ಕೊಂಡು ನಾ ಬಟ್ಟೆ ಹೊಲಿಸೋದಿಲ್ಲ. ಪ್ರತಿ ವರ್ಷ ಜಾತ್ರೆ ಅಲ್ಲೇನು ಜನ ಜುಂಗುಳಿ ಎಲ್ಲ ನಡೆದಾಡುಕತ್ತಿಲ್ಲ. ಅದ್ರ ಮಧ್ಯೆ ಏನು ಹೊಸ ಬಟ್ಟೆ ಎಲ್ಲ ಹಾಯ್ಕೊಂಡು ಎಂಥದೇ, ಪ್ರತಿ ವರ್ಷ ಬಪ್ಪ ಜಾತ್ರೆ ಅಲ್ದ, ಮತ್ತೇನು ಸ್ಪೆಷಲ್ಲೇ ಅಂತದ ಅದರೊಳಗೆ. ಅದು ಸ್ಪೆಷಲ್ಲೇ ಅಕ್ಕ, ವರ್ಷಕ್ಕೆ 1 ಸಲ ಒಪ್ಪೋದು. ನೀವು ಕಂಡ್ರೆ ವರ್ಷ ಬತ್ತಂತ ಹೇಳ್ತೀರಪ್ಪ. ವರ್ಷಕ್ಕೆ 1 ಸಲ ಬಪ್ಪ ಸ್ಪೆಷಲ್ ಅಲ್ದ? ಗಮ್ಮತ್ತು ರಥ ಹೇಳೋಷ್ಟೊತ್ತಿಗೆಲ್ಲ ಅಲ್ಲಿ ರಥದ ಮೇಲಿಂದೆಲ್ಲ ದುಡ್ಡು ಹಣ್ಣೆಲ್ಲ ಬಿಸಾಡ್ತಾರಲ್ಲ, ಎಷ್ಟು ಗಮ್ಮತ್ತು ಗೊತ್ತಾ ಅಷ್ಟೊತ್ತಿಗೆ. ನೀವು ಬನ್ನಿ ಈ ಸಲ ನಮ್ಮೊಟ್ಟಿಗೆ. ನಮ್ಮದೇ ಒಂದು ಗ್ಯಾಂಗ್ ಇತ್ತು ಮಸ್ತ್, ಎಷ್ಟು ಗಮ್ಮತ್ತು ಗೊತ್ತಾ. ಮುಂದಿನ ವರ್ಷದಿಂದ ನಂಗೆ ಅವರೊಟ್ಟಿಗೆ ಒಪ್ಕಾಗ್ತೋ ಇಲ್ಲೋ, ನಾನಂತೂ ಮಜಾ ಮಾಡುವಂತಿದ್ದೆ ಈ ವರ್ಷ. ಅಲ್ಲ, ನೀವು ಹುಡುಗ್ರ ಮಕ್ಕಳ ಮಜಾ ಹತ್ತ ನಿಮಗೆ. ಹುಡುಗ್ರ ಮಕ್ಕಳು ಗಮ್ಮತ್ತಲ್ಲಿ ಇಡೀ ದಿನ ಓಡಾಡ್ತೀರಿ. ನಮಗೆ ಎಲ್ಲ ಹತ್ತು ಈ ಮಕ್ಕಳ ಮರಿನ ಕಟ್ಕೊಂಡು ನಾವು ಒಂದು ಗಳಿಗೆ ದೇವಸ್ಥಾನಕ್ಕೆ ಹೋಗೋದು, ಮಧ್ಯಾಹ್ನ ನಮಸ್ಕಾರ ಮಾಡ್ಕೊ ಹೋಗೋದು. ಹೌದು ಕಣ, ಜಾತ್ರೆ ದಿವಸ ಹೋಗ್ತಂದ್ರೆ ನಂಗಾಗ ಎಷ್ಟು ರಶ್ ಇರುತ್ತಲ್ಲ, ದೇವ್ರನ್ನ ಕಾಮಕಾರ ಹತ್ತ ಸತ್ರ. ಇಲ್ಲಪ್ಪ, ಸಾಯಂಕಾಲ ಅಷ್ಟೇ. ಸಾಯಂಕಾಲ ಎಂತಾದ್ರೂ ಶಾಪಿಂಗ್ ಮಾಡು ಅಂದರೆ ಜಾತ್ರೆ ಅಲ್ಲೇನು ಕಾಲು ಇಡೋಕ್ಕಾಗ್ತಿಲ್ಲಪ್ಪ. ದುಡ್ಡು ಕಟ್ಟೆ ಹೋತ್ರಂತೆ. ಹೌದಕ್ಕ, ದುಡ್ಡು ಹೋತ್ರಲ್ಲ, ಅದೇ ಮಜಾ ಇಪ್ಪದು, ಅಲ್ಲೇ ಗಮ್ಮತ್ತು ಹಪ್ಪದು ಗೊತ್ತಾ. ಅದೇನೋ ಹೌದು, ಹುಡುಗ್ರ ಮಕ್ಕಳು ಇಪ್ಪತ್ತಿಗೆ ದುಡ್ಕೊಂಡೆ ಹೋಗ್ಬೇಕು ಒಂಥರ ಮಜಾ ಹತ್ತ. ಆಗಲಿಕ್ಕೆ ನಾವು ಸಣ್ಣಕಿಪ್ಪಷ್ಟೊತ್ತಿಗೆ ಹಾಗೆ ಮಾಡ್ತಿದ್ದಿತ್ತು, ಇಲ್ಲ ಅಂತಲ್ಲ. ಮತ್ತು ಆ ಜಾತ್ರೆಲೆಲ್ಲ ಮಾರೋಕ್ಕೆಲ್ಲ ತಂದಿಟ್ಕೊಂಡಿರ್ತಾರಲ್ಲ ಮಾರಾಟದ್ದೆಲ್ಲ, ಎಷ್ಟೆಲ್ಲ ಹೈಕಲ್ದ ಕಿಮಿಗೆ ಹಾಕೋದು ಇದೆಲ್ಲ. ಈಗ ಒಂದು ಚಿನ್ನದ ಕಿಮಿದ ಹೈಕಂದು ಅದೇ ಇರುತ್ತೆ. ಆಗ ಎಷ್ಟು ಬಣ್ಣದ ಯಾವ ಚೂಡಿ ಇತ್ತು ಅದ್ರದ್ದೇ ಕಲರಿದ್ದು ಹೈಕಂದ, ಅದಕ್ಕೋಸ್ಕರ ಕಾಯೋದು. ಮತ್ತು ನಾವು ಸಣ್ಣಕಿಪ್ಪಷ್ಟೊತ್ತಿಗೆಲ್ಲ ಎಲ್ಲ ವರ್ಷಕ್ಕೊಂದ್ಸತಿ ಜಾತ್ರೆಗೆ ಹೊಸ ಬಟ್ಟೆ. ಆ ದಿವಸ ಹೊಸ ಬಟ್ಟೆ ಹೈಕಂದು ನಮಗೊಂದು 10 ರೂಪಾಯಿ ಇವ್ರು ಕೊಟ್ಟು ಜೋಡಿಸಿಟ್ಕೊಂಡದ್ದೇ ದುಡ್ಡು ಆಗಲಿಕ್ಕೆಲ್ಲ. ಈಗ 10 ರೂಪಾಯಿ ಅಂದರೆ ಮಕ್ಕಳಲ್ಲಿ ಲೆಕ್ಕಕ್ಕಿಲ್ಲ. ಆಗಲಿಕ್ಕೆ ಅದೇ 10 ರೂಪಾಯಿಗೆ ಕಿಮಿದು 2 ಬತ್ತಿದ್ದಿತ್ತು, ನೈಲ್ ಪಾಲಿಶು, ಕಿವಿದು, ಐಸ್ ಕ್ರೀಮ್ ಎಷ್ಟು ಬತ್ತಿದ್ದಿತ್ತು. 1 ರೂಪಾಯಿ ಒಂದು ಐಸ್ ಕ್ರೀಮ್ ಕಾಣು. ಆ ಬೆಲ್ಲದ ಕ್ಯಾಂಡಿ ಅಂದ್ರಂತೂ ನಂಗೆ ಅಷ್ಟಿಷ್ಟ. ಹೌದಾ, ಈಗ 1 ರೂಪಾಯಿ ಎಲ್ಲ, 1 ರೂಪಾಯಿ ಯಾವುದಕ್ಕೂ ಬೆಲೆ ಇಲ್ಲ. ಆದರೆ ರಥದಿಂದ ಕಾಯಿನ್ ಬಿಸಾಡ್ತಾರಲ್ಲ, 1 ರೂಪಾಯಿ ಕಾಯಿನ್ ಎಲ್ಲ ಬೀಳುತ್ತಲ್ಲ, ನಾವು ಅದಕ್ಕೆ ಮಾತ್ರ ಎಂಜಾಯ್ ಮಾಡೋದು ಮಸ್ತ್ ಅಂದ್ರೆ ಮಸ್ತ್. ಯಾರೇ ಸಿಕ್ಕುತ್ತೆ ಅನ್ಕೊಂಡು ಎಲ್ಲ ಜಾತ್ರೆ ರಥ ಎಳೆದ್ರ ಮೇಲೆ ಯಾರಿಗೆ ಎಷ್ಟು ದುಡ್ಡು ಸಿಕ್ಕಿತಿ ಅಂತ ತುಂಬ ಲಕ್ಕಿ ಅವರೆಲ್ಲ ಸಿಕ್ಕರೆ. ಈಗೆಲ್ಲ ತುಂಬ ಹಾಕ್ತಾರಲ್ಲ. ಹಾಂ ಹೌದೇ ಸುಮ್ಮ. ಅದು ಸರಿ, ನೀ ಪಾರ್ಲರ್ಗೆಲ್ಲ ಹೋತೆ ಹೆಣೆ? ಹೌದೇ ಅಕ್ಕ, ನಾನು ಹೋಪಕ್ಕೆ ಹೋಗಿ ಕಾಣೆ. ಇಲ್ಲೇ ಕೂದಲೆಲ್ಲ ಹೆಂಗೆ ಮಾಡ್ಕೊಂಡಿದ್ದೆ ಕಣೆ, ಲೈಕಿತ್ತ ಕಲ್ಲರ. ಅತ್ತೆ ಬೈದ್ರೇನು ಅನ್ಕೊಂಡೆ, ಬೈಯೋದೇ ಇಲ್ಲಪ್ಪ ಅತ್ತೆ. ಎಂತ ಮಾಡ್ಕೊಂಡ್ರು ಅದರಲ್ಲೆಲ್ಲ ಫ್ರೀ ಇದ್ರಲ್ಲ. ಎಂತ ಮಾರೆ ಸ್ವಲ್ಪ ಹೇಳಿಕೊಡಿ, ಮುಂದಿನ ವರ್ಷದಿಂದ ನಾನು ನಿಮ್ಮೊಟ್ಟಿಗೆ ಅಲ್ಲ ಇಲ್ಲೇ. ಅತ್ತಿದ ಹಂಗಿಂದೆಲ್ಲ ಏನಿಲ್ಲ, ನನಗೂ ಯಾವುದಕ್ಕೇನು ಹಿಂಗೆ ಇರ್ಕಂಕೊಂಡಿಲ್ಲ. ನಾನು ಮತ್ತೆ ದೊಡ್ಡವ್ರು ಇದ್ರಲ್ಲ ಅಂತ ಈ ಥರ ಸೀದಾ ಸಾದ ಇಪ್ಪದಷ್ಟೇ. ಕಾಂಬ, ನಿನ್ನ ತಲೆ ಬಚ್ಚತೆ ಒಂಚೂರು ಕೂದಲಿ ಹೆಂಗಿತ್ತು ಕಾಂಬ? ಹೆಂಗೆ ಈ ಬಣ್ಣ ಅದು ಕೂದಲು? ಸ್ಮೂತಿತ್ತ ಕಾಂಬ, ಕಾರಿತ್ತಿದ್ರೆ ಸ್ಮೂತ್ ಇತ್ತು ಮಾತ್ರ ಕೂದಲಲ್ಲ, ಚಂದ ಇತ್ತೆ ಕೂದಲು. ಹಿಂಗೆ ಗುಂಗ್ರಲ್ಲ ನಿಂದು. ಅಲ್ಲ, ಪಾರ್ಲರಿಗೆ ಹೋಗ್ತೀಯಲ್ಲ ಸುಮ್ಮ, ಈ ಸಲ ನನ್ನ ಕರ್ಕೊಂಡು ಹೋಗ್ತೇನೆ ಪಾರ್ಲರಿಗೆ. ನಾ ಯಾವತ್ತೂ ಒಯ್ಲಿಲ್ಲ ಮರೀತಿ, ಏನೋ ಒಂಥರ ಹೋಗಕ್ಕೆ ಸಂಕೋಚ ಆದಂಗೆ. ಅದು ಫಸ್ಟ್ ಟೈಮ್ ನೀ ಕರ್ಕೊಂಡು ಹೋಗ ಗಾಡಿ, ನಾನು ಅಷ್ಟಕ್ಕೆ ಹೋಗ್ತೆಪ್ಪ. ಅಲ್ಲ ಅದೇನಕ್ಕ, ನೀವು ಇಷ್ಟು ವರ್ಷ ಪಾರ್ಲರಿಗೆ ಹೋಗಿದ್ದು, ಈಗ ಹೋಯ್ಕಮ್ಮಂಗದ್ದು. ಅಲ್ಲ ಬನ್ನಿ ನನ್ನೊಟ್ಟಿಗೆ, ಅದಕ್ಕೇನಿಲ್ಲ. ನನಗೂ ಖುಷಿ ಆಯ್ತು. ಒಬ್ಬಳೆ ಹೋಗೋ ಬದಲು 2 ಒಟ್ಟಿಗೆ ಸರಿ. ನನ್ನ ಫ್ರೆಂಡ್ ಇದೆ ಪಾರ್ಲರ್, ಲೈಕ್ ಮಾಡ್ತಾಳೆ. ಎಲ್ಲ ಮಾಡ್ತೀರಿ ಅಕ್ಕ, ಹೇರ್ ಸ್ಟೈಲ್ ಮಾಡ್ತಾರೆ, ಹೇರ್ ಕಟ್ ಮಾಡ್ತಾರೆ, ಐಬ್ರೋಸ್ ಮಾಡ್ತಾರೆ, ಮತ್ತು ಫೇಶಿಯಲ್ ಮಾಡ್ತಾರೆ, ಬ್ಲೀಚ್ ಮಾಡ್ತಾರೆ, ಪೆಡಿಕ್ಯೂರ್ ಮಾಡ್ತಾರೆ, ಮೆನಿಕ್ಯೂರ್ ಮಾಡ್ತಾರೆ, ಮತ್ತು ವ್ಯಾಕ್ಸಿಂಗ್ ಮಾಡ್ತಾರೆ. ಎಂತ ಬೇಕು ಎಲ್ಲ ಮಾಡ್ತೀರಿ ಅಕ್ಕ. ಅದಕ್ಕೆ ಅಂಥದ್ದಂತಿಲ್ಲ, ಎಲ್ಲಿ ಬೇಕಾದ್ರೆ ವ್ಯಾಕ್ಸ್ ಮಾಡ್ತಾರೆ ಕಣ್, ಎಷ್ಟು ಚಂದ ಬೇಕಾದ್ರೆ ಕಾಣ್ಲಕ್ಕೆ. ಮತ್ತು ಅಂಡರ್ ಆರ್ಮ್ ಅದೆಲ್ಲ ಮಾಡ್ತಾರೆ. ಅದೆಲ್ಲರೂ ಮಾಡಿಸ್ಕಣಿ ಒಂದ್ಸಲ. ಹಂಗಾರೆ ಬಪ್ಪದ ಹೆಂಗೂ ಬರ್ತೀರಿ ಅಲ್ಲ. ನಾ ಕಮ್ಮಿಲಿ ಹೇಳ್ತೇನೆ, ನನ್ನ ಫ್ರೆಂಡ್ ಅಲ್ಲ ಅವಳ ಎಲ್ಲ ಕಡಿಮೆಗೆ ಮಾಡಿ ಕೊಡ್ತಾಳೆ. ವ್ಯಾಕ್ಸ್ ಹೆಂಗೆ ಮಾಡ್ತಾರೆ? ಎಂತ ಅಕ್ಕ, ಥ್ರೆಡ್ಡಿಂಗ್ ಮಾಡೋ ಬದಲು ವ್ಯಾಕ್ಸ್ ಮಾಡ್ಕೊಂಬುದು. ಥ್ರೆಡ್ಡಿಂಗ್ ಮಾಡ್ರೆ ಪೂರ ಒಂದು ನೋವು ಆದಂಗೆ ಅತ್ತೆ. ವ್ಯಾಕ್ಸ್ ಮಾಡ್ರೆ ನೋವು ಆರು ಅಷ್ಟು ನೋವು ಆತಿಲ್ಲ. ಆದರೆ ವ್ಯಾಕ್ಸ್ ಅಂದ್ರೆ ಗಮ್ಮಲ್ದ, ಇಂಗ್ಲೀಷ್ ಹಂಗೆ ಹೇಳೋದು. ಎಂತ ಮಾಡ್ತಾರೆ ಅದನ್ನು? ಅದು ಈಗ ಕೂದಲಿರುತ್ತೆ ಕಣೆ, ಈ ಸಣ್ಣ ಕೂದಲಿರುತ್ತಿಲ್ಲ ಕಾಲ ಮೇಲೆ ಕೈ ಮೇಲೆಲ್ಲ, ಅದೆಲ್ಲ ಚಂದ ತೋರೋದಿಲ್ಲಲ್ಲ. ಅದಕ್ಕೆ ಅದು ವ್ಯಾಕ್ಸ್ ಅಂತೇಳಿ ಬತ್ತಿತ್ತು. ಅದೊಂದು ಸ್ವಲ್ಪ ಬಿಸಿ ಮಾಡಿ ಹಚ್ಚಿತ್ರ, ಹಂಗೆ ಕೈಗೆ ಹಚ್ಚಿತ್ರ, ಕಡೆಗೆ ಅದು ಅಂಟ್ಕೊಂತತ್ತ ಕೂದಲಿಗೆಲ್ಲ. ಅಷ್ಟೊತ್ತಿಗೆ ಅವ್ರ ಹತ್ರ ಇರುತ್ತದೆ ಹಾಕಿ ಎಳಗ್ ಬಟ್ಟೆ, ಅದನ್ನು ಹಾಕಿ ಫರ್ರ ಅಂತ ಹೇಳಿದ್ರು ಕಣೆ.
ಓ ಅದ್ರೊಟ್ಟಿಗೆ ಎಲ್ಲ ಕೂದಲೆಲ್ಲ ಬತ್ತಕ್ಕಂತಲ್ಲ ಅಂಟ್ಕಂಡ ಯಪ್ಪಾ ಎಷ್ಟು ನೋವತ್ತ ನೀ ಹೇಳಿದ್ಕೊಂಡ್ರೆ ನಂಗೆ ಹೆದರಿಕೆ ಆಯ್ತು ಮರಿತೆ. ಈಗ ಎಲ್ಲ ಒಂದು ಮುಖದಲ್ಲೆಲ್ಲರ ಒಂದು ಕೂದಲು ಬಂದಿದ್ದಿದ್ರೆ ಅದು ತಗೊಂಡ್ಕರ್ ಸಾಕು ಯಪ್ಪ. ನಿಮ್ಗೆ ಅನ್ಸುತ್ತಷ್ಟೇ ಒಂದ್ಸಲ ನೀವು ಬಂದು ಮಾಡಿಸ್ಕೊಣಿ ಕಣಿ, ಎಷ್ಟು ನೈಸ್ಕಂತಲ್ಲ ಕಾಲ ಕೈಯೇ ಕಡೆ ನೀವೇ ಬ್ಯಾಡ ಅಂದರೂ ಮಾಡಿಸ್ಕೊಂತೀರಿ. ಹಂಗದು ವ್ಯಾಕ್ಸಿನ್ ಬ್ಯಾಡ್ದೆ, ನನ್ನ ಕೂದಲು ಅಷ್ಟಪ್ಪ ಎಲ್ಲ ಮೈಯಲ್ಲೆಲ್ಲ ಕೂದಲಿಲ್ಲ. ಐಬ್ರೋಸ್ ಒಂದು ಮಾಡ್ಕೊಂಡ್ಕೊಂಬಂಗಿತ್ತು. ನೋವತ್ತೇನು ಅಲ್ದನ ಐಬ್ರೋಸ್ ಮಾಡ್ಕೊಂಬಷ್ಟೊತ್ತಿಗೆ ನಾ ಯೂಟ್ಯೂಬಾಗ ಕಂಡೆ ನಿನ್ನೆ ಎಂತ ಮರತಿ ಹೊರದು ಹಾಕ್ತಾರೆ ಸುಮ್ಮನೆ ಐಕಂತಾರಪ್ಪ. ಯಪ್ಪ ಚರ್ಮಕ್ಕಿತ್ತು ಬತ್ತಿಲ್ಲ ಅದ. ಇಲ್ಲ ಅಕ್ಕ ಹಂಗೆಂತ ಆಗ್ತೀರ, ನೀವು ಒಂದು ಕೆಲಸ ಮಾಡಿಸ್ಕೊಣಿ, ಐಬ್ರೋಸ್ ಮಾಡ್ಕೊಂಡು ಅಪ್ಪರ್ ಲಿಪ್ಪ ಮಾಡಿಸಿ, ಚಿನ್ನು ಮಾಡಿಸಿ, ಕಡೆಗೆ ಫೋರ್ ಹೆಡ್ ಕೂಡ ಪೂರ ಬಿಳಿ ಕಾಂತ್ರಿ ಕಣಿ. ನೀವು ಬಿಳಿ ಇದ್ರೆ ಇನ್ನೂ ಲಾಯ್ಕ ಸಣ್ಣ ಸಣ್ಣ ಕೂದಲು ಇತ್ತಂಗೆ ಅನ್ಕಂಡ ಮೂಗು ಕೆಳಗೆಲ್ಲ ಅದನ್ನು ತೆಗ್ಸ್ಕೊಂಡ್ಕ ಎಂತ ಗಂಡು ಮಕ್ಕಳು ಕಣ್ಣಂಗೆ ಹಾಗೆಲ್ಲ ಬಿಟ್ಕೊಂಬಕಾಗ ಗೊತ್ತಾ. ಇಲ್ಲ ಒಂಚೂರು ಮಂಡಿ ಗಿಂಡಿ ಅಕ್ಕ ಸಮ ಅಂತ ಗಿಂಡತ್ತಪ್ಪಲ್ಲ ಒಂದೊಂದು ಹಣ್ಣು ಕೂದಲು ಅಪ್ಸುರ ಐತೆ ಕಣಿ ಇಷ್ಟು ಬೇಗ. ಎಂಥದ ಮೀಸಿ ತೆಗ್ಸ್ಕೊಂಬ ಶೀ ಅದ್ಯಂಥದೇ ಅದನ್ನೆಲ್ಲ ತೆಕ್ಕೊಂಬ ಥೋ ಅದೇ ನಂಗೆ ಚಿನ್ನೆಲ್ಲ ಎಂತ ಇಲ್ಲ ಅಲ್ಲ. ಮತ್ತೊಂಚೂರು ಅದೇ ಹಣೆ ಹತ್ರ ಒಂಚೂರು ಇತ್ತು ಕೂದಲ ಫೋರ್ ಹೆಡ್ ಮಾಡಿಸ್ಕೊಂತೆ. ಐಬ್ರೋಸ್ ಇರ್ತಲ್ಲ ಪಕ್ಕದಲ್ಲ, ನಾನು ಇರ್ಕ್ ಮಾತ್ರ ನಂಗೆ ಇಲ್ದೇ ಹೆದರಿಕೆ ಅತ್ತ ಎಷ್ಟು ನೋವು ಅತ್ತೋ ಏನೋ. ನಂಗೆ ಒಂಚೂರು ನೋವು ಮಾತ್ರ ತಡ್ಕೊಂಬಕತ್ತಿಲ್ಲ ಕಣ್. ಚಿನ್ನೆಲ್ಲ ಬೇಡ, ಅಲ್ಲೆಲ್ಲ ಒಂದೊಂದು ಕೂದಲು ಇದ್ದದ್ದು ಇರಲಿ, ಅದೇನು ಜಾಸ್ತಿ ಇಲ್ಲ. ಮೂಗು ಕೆಳಗೆ ನೀ ಹೇಳ್ದಂಗೆ ಹೌದು ಒಂದು ಸ್ವಲ್ಪ ಕೂದಲು ಇತ್ತು ಬಾಯಿ ಹತ್ರ ಆಚೆಚ್ಚಿಗೆ ಒಂದು ನಾಲ್ಕಿತ್ತೆ. ಅದಕ್ಕೆ ಸುಮ್ಮನೆ ಎಷ್ಟು ತಕ್ಕಂತಾರೆ ಅವ್ರು, ಜಾಸ್ತಿ ತಕ್ಕಂತಿಲ್ಲ ಅಕ್ಕ. ಅದೆಲ್ಲ ಒಂದು 10 ರೂಪಾಯಿ 20 ರೂಪಾಯಿ ಹಾಗೆಲ್ಲ ಸೇರಿಸಿ ಒಂದು 50-60 ರೂಪಾಯಿ ತಕ್ಕಂತಾರೆ ನೀವು ಎಲ್ಲ ಥ್ರೆಡ್ಡಿಂಗಿಗೆ ಐಬ್ರೋಸಿಗೆ ನಿಮಗೆ ಚಿನ್ನಿಗೆ ಅಲ್ಲಿ ಇದಕ್ಕೆಲ್ಲ ಸೇರಿಸಿ. ಎಂತ ಅದಕ್ಕೆ ಎಷ್ಟು ಅಪ್ಪರ್ ಲಿಪ್ಪಿಗೆ ಒಂದು 10-20 ರೂಪಾಯಿ ತಗೊಂಬ್ರು ಅಷ್ಟೇ ಮಾರ್ರೆ. ನಾ ಎಲ್ಲ ಒಟ್ಟೆ ಮಾಡಿಸೋದಲ್ದ ಹಾಗಾಗಿ ಎಂತೆಲ್ಲ ಒಟ್ಟೆ ಎಷ್ಟೆಷ್ಟು ಹತ್ತನ ಹಾಕಿ ಏನು ಗೊತ್ತಿಲ್ಲ ನಂಗೆ. ಮತ್ತೆಲ್ಲದ ಹೇಳನಲ್ಲ ತಲೆ ಕಲ್ಲರ್ ಮಾಡಿಸೋದು ಎಲ್ಲ ಇರುತ್ತೆ ನಂದು. ಅಲ್ಲ ನನಗೂ ಬಿಳಿ ಕೂದಲು ಆಯ್ತಾ ಹಂಗೆ ಅನ್ಕಂಡೆ. ಅಲ್ಲ ಮುಂದೆ ಒಂದು 4 ಕೂದಲಿತ್ತು, ನಾನಲ್ಲೇ ಒಂಚೂರು ಕಾಡಿಗೆ ಉಚ್ಕೊಂಡು ಹೋಗ್ಬೋದು ಎಲ್ಲಿಗಾರ ಹೋಗಷ್ಟೊತ್ತಿಗೆ. ಮನೇಲಿ ಫಸ್ಟೊತ್ತಿಗೆ ಸುಮ್ಮನೆ ಐಕಂತೆ ಅದು ಮಾಡ್ಕೊಂತಿಲ್ಲ ಅಕ್ಕ. ನೀವು ಡೈ ಮಾಡ್ಕೊಣಿ, ಮೆಹಂದಿ ಬೇಡ, ಅದು 4 ದಿನಕ್ಕೆ ಇದಾಗ್ತ. ನಾ ಮಾಡ್ಕೊಂಡಿದ್ದೆ, ನನಗೆ ಸಣ್ಣ ವಯಸ್ಸಲ್ಲೇ ಕೂದಲು ಆಯ್ತು ಕಣಿ ಹುಣ್ಣು ಕೂದಲು. ಅದಕ್ಕೆ ರಾಗಲಿ ಬೇಡ ಅನ್ಕ ಈ ಬಣ್ಣ ಮಾಡ್ಕೊಂಡದ್ದು. ಇದಾರ ಸುಮಾರು ಟೈಮ್ ಬತ್ತತ್ತು. ಆ ಮೆಹಂದಿ ಹಾಕೊಂಡ್ರಿತ್ತಾರ 4 ದಿವಸ ಹುಲಿ ಕಣಂಗೆ ಹಪ್ಪದ ಕಣಿ. ಆ ಮುಖ ಎಲ್ಲ ಒಂಥರ ಹಾಳಾದಂಗೆ ಹತ್ತು. ನೀವು ಎಲ್ಲ ಮಾಡ್ದಂಗೆ ಮೆಹಂದಿ ಎಲ್ಲ ಹೈಕೊಂಡ್ಬೇಡಿ ಹತ್ತಿ ಕಣಂಗೆ, ಅದು ಹಳಿಯರಿಗೆ ಸೈ ಮಾರ್ರೆ, ಅದೇನು ಪ್ರಯೋಜನ ಆಗ್ತಿಲ್ಲ. ನೀವು ಡೈ ಬತ್ತದ ಕಣಿ, ಗೋಗ್ರಜ್ ಡೈ ಹಾಕಣಿ. ಇಲ್ದಿರಿ ಕಣಿ ಗಾರ್ನಿಯರ್ ಅನ್ಕ ಬಂದಿತ್ತು ಒಂದು ಒಳ್ಳೆ ಸೂಪರ್ ಇತ್ತು ಕಣಿ, ಅದು ಹಾಕೊಂಡ್ರೆ ಸುಮಾರು ದಿನ ಬತ್ತದ ಕೂದಲು. ಮತ್ತು ಯಾರಿಗೆ ಹೇಳಬೇಡಿ ನಾ ಹಿಂಗೆ ಮಾಡ್ತಿದ್ದೆ ಅನ್ಕಂಡಕ್ಕ. ನೀವೀಗ ನಮ್ಮ ಮನೆಯವರೇ ಅಲ್ದ ಮುಂದೆ ಅನ್ಕ ನಾನು ನಿಮ್ಗೆ ಹೇಳ್ತಿದ್ದದಷ್ಟೇ. ನಾ ಹಾಕಂತ ಅನ್ಕ ಯಾರಿಗೂ ಹೇಳೋಕ್ಕಾಗ ಮನೆಯಿಲ್ಲ. ಇಲ್ಲ ಬಿಡೆ ನಾನು ಹೇಳೋದಿಲ್ಲ. ಈಗೆಲ್ಲ ಅದು ಕಾಮನ್, ಸಣ್ಣ ಮಕ್ಕಳಿಗೆಲ್ಲ ಕೂದಲು ಬೆಳ್ಳಾಗತ್ತಂದ್ರೆ ಅದೆಲ್ಲ ಅಡ್ಡಿಲ್ಲ. ನೀನು ಎಂತಕ್ಕೆ ಮರಿತೀನಿ ಹಾಗೆ ಅಂತೆಲ್ಲ ಹೇಳೋದಿಲ್ಲ. ನೀನು ನಂಗೆ ಇಷ್ಟು ಹೆಲ್ಪ್ ಮಾಡಿದೆ ಗೊತ್ತಾ, ನಂಗೆ ಇದೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಪಾರ್ಲರಿಗೆ ಹೋಗಕ್ಕೆ ಒಂಥರ ಸಂಕೋಚ ಆಗ್ತಿದ್ದಿತ್ತು. ನನಗೂ ಹೋಯ್ಕಮ್ಮಂಗೆ ಈಗೀಗ ಇದ್ದಿದ್ದು ಸುಮಾರು ಟೈಮಿಂದ. ಈಗಲೂ ಹೊಯ್ಲಿಲ್ಲ, ಒಂಥರ ಸಂಕೋಚ ಆದಂಗೆ ಹಪ್ಪದು ನನಗೆ. ನೀ ಕರ್ಕೋತಿಲ್ಲ ನನ್ನ. ಅಲ್ಲಕ್ಕ ನೀವು ಎಂತ ಮಾರ್ರೆ, ನಿಮ್ಮ ಹಂಗಾರೆ ಟೀಚರ್ ಬಗ್ಗೆ ಇರೋ ಫ್ರೆಂಡ್ಸ್ ಎಲ್ಲ ಇಲ್ಲ ಅವ್ರೊಟ್ಟಿ ನೀವು ಹಂಗಾರೆ ಈಗಳು ಹೋಯ್ಲೇ ಇಲ್ಲ ಹಂಗಾರೆ? ಇಲ್ಲೇ ನಮ್ದು ನನ್ನ ಕ್ಲೋಸ್ ಇಬ್ಬರು ನನ್ನ ಕಣಂಗೆ ಅವ್ರು ಯಾವುದಕ್ಕೂ ಖರ್ಚು ಮಾಡೋದಿಲ್ಲ. ಮತ್ತು ಉಳ್ದರ್ಕೊಂಡ್ರೆ ನಮ್ಗೆ ಆಗ್ತಿಲ್ಲ, ನಾವು ಹೊರಟೆ ಸೇರೋದಿಲ್ಲ. ಹೊಟ್ಟೆ ಎದುರಿಗೆ ಎಷ್ಟು ಬೇಕೋ ಅಷ್ಟೇ. ಅವು ಒಂದು ಮಿಟ್ಕೂದಂದ್ರೆ ಮರೈತಿ, ಅವೆಂತ ಪಾಠ ಮಾಡೋಕೆ ಬರ್ತೋ ಮಿಟ್ಕೋಗೆ ಬರ್ತೋ ಗೊತ್ತಿಲ್ಲ ಕಣ್. ಹಂಗಾಗಿ ನಾನು ಇದು ಮಾಡಲ್ಲ. ಆದರೂ ನಂಗೆ ಮನ್ಸಲ್ಲಿ ಇದ್ದಿತ್ತ ಹೋಯ್ಕ್ ಅನ್ಕಂಡ. ಈಗ ನೀನು ಇವತ್ತು ಬಂದದ್ದು ಒಳ್ಳೇದಾಯ್ತು. ಸಾಯಂಕಾಲ ಹೋಪ ನಿಂಗೆ ಹೆಂಗೋ ಹಬ್ಬಕ್ಕೆ ಮಾಡ್ಕೊಂಡ್ಕಲ್ಲ ಎಲ್ಲ. ನಾನು ಅಷ್ಟೆಲ್ಲ ಬೇಡ, ನಲ್ಲಿ ಹೋಯ್ಕ ಅಂತೆ ಎಂತೆಂತ ಅನ್ಕಂಡೆ. ನನಗೆ ಮುಖಕ್ಕೊಂದು ಮಾತ್ರ ಐಬ್ರೋಸ್ ಅದು ಹೇಳ್ದೆಲ್ಲ ನೀ ಮೀಸಿ ಕಣಂಗೆ ಆಯ್ತು ಅನ್ಕೊ, ಅದೊಂಚೂರು ಮಾಡಿಸ್ಕೊಂತೆ. ಉಳಿದ ಕಡೆ ಕಾಂಬ ಅಡ್ಡಿಲ್ಲ ಸಾಯಂಕಾಲ ಹೋಪ. ನಂಗೆ ಇಲ್ದಿರೋ ಹೊಪ್ಪದಿತ್ತು. ನಾನು ನನ್ನ ಫ್ರೆಂಡ್ನಾಗ ಏನು ಬಂತು ಮಾಡಿದ್ದೆ, ನೀವೇ ಬತ್ರಿ ಅಂದರೆ ನಾನು ನೀವು ಇಬ್ಬರು ಹೋಪ. ಮತ್ತು ಈ ಅಕ್ಕನೂ ಬತ್ತಳಕ್ಕಂತ ಮೀನಕ್ಕ ಎಂತ ಮಾಡ್ತಾಳೋ ಗೊತ್ತಿಲ್ಲ. ನೀವು ಕೂದ್ಲಿಗೊಂದು ಮಾಡ್ಕಣಿ, ಕೂದ್ಲಿಗೊಂದು ನೀಲಿ ಬಣ್ಣ ಮಾಡ್ಕಣಿ. ಏನು ಜಾಸ್ತಿ ಹಣ್ಣು ಇಲ್ದಕ್ಕಂತಲ್ಲ, ಆ ಹಣ್ಣಿದ್ದದ ಬದಿಗೆ ಒಂದಷ್ಟು ಮುಂದೆ ನೀಲಿ ಬಣ್ಣ ಮಾಡ್ಕಣಿ. ಲೈಕ್ ತೋರುತ್ತೆ ನಿಮಗೆ. ನೀಲಿ ಯಾರೊಡ್ಡಿಲ್ಲ ಹಸಿರು ಯಾರೊಡ್ಡಿಲ್ಲ. ನೀಲಿ ಎಲ್ಲ ಬೇಡ, ನಂಗೆ ಕಪ್ಪು ಮಾಡ್ರೆ ಸಾಕು. ಕಪ್ಪು ಮಾಡಿ ಕೊಡೋಕೆ ಹೇಳು. ಆದರೂ ಶ್ಯಾಮಲಕ್ಕ ನೀವು ತುಂಬ ಲಕ್ಕಿ. ಇವ್ರು ನಿಮ್ಮನ್ನ ತುಂಬ ಆಸೆ ಮಾಡ್ತಾರಲ್ದ ಮಂಜಣ್ಣ ಅವ್ರು. ಯಾವುದು ಕಣಿ ನೀವು ಯಾವ ಥರ ಹೊರ ಡ್ರೆಸ್ ಮಾಡ್ಕಣಿ ಯಾವುದಕ್ಕೂ ಒಂದಿದ್ದಿಲ್ಲ. ನಂಗೆ ಅನ್ಸ್ದಂಗೆ ಪದ್ಮನಾಭ ಆ ಥರ ಇಲ್ಲ. ಅವ್ನು ಸ್ವಲ್ಪ ಲುಕ್ ಮೇಲೆ ಹೋತ ಅನ್ಕ ನಂಗೆ ಡೌಟ್. ಸ್ವಲ್ಪ ಅವನಿಗೆ ಪಾಶ್ ಇರ್ಕಕ್ಕಂತ. ಆದರೆ ನಿಮ್ಮ ಕಾಲದ ಕಣಿ ಸ್ವಲ್ಪ ನಮ್ಮಿಂದ ಏಜ್ ಡಿಫ್ರೆನ್ಸ್, ನೀವು ದೊಡ್ಡವ್ರು ಇರ್ತೀರಲ್ಲ, ನಿಮ್ಮದೊಂಥರ ಲೋವೇ ಬೇರೆ. ನೀವು ಲುಕ್ ಮೇಲೆ ಓದ್ತಿಲ್ಲ, ಎಂತ ಇದ್ರೂ ಬುದ್ಧಿ ಒಬ್ರಿಗೊಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಒಳ್ಳೆ ಇರುತ್ತೆ. ನಿಮ್ಮನ್ನು ಮಂಜಣ್ಣನ ಕಂಡ್ರೆ ಗೊತ್ತತ್ತೆ. ಅವ್ರು ಯಾವುದು ನಿಮ್ಮ ಫ್ರೀ ಬಿಡ್ತಾರಲ್ಲ, ಯಾವುದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಹಿಂಗೆ ಡ್ರೆಸ್ ಮಾಡ್ಕೊಂಡು ಕನ್ಕೊಂಡಿಲ್ಲ. ನೀವು ಹಂಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲ, ಚಂದ ಮಾಡ್ಕೊಳಕ ಒಳ್ಳೆ ಸ್ಟೈಲಾಗಿ ಇರ್ಕಂಡ್ಕಂಡು. ಗಂಡಂಗೆ ಬೇಡ ಅಂದ್ರ ಮೇಲೆ ನಿಮ್ಗೆ ಎಂತಕ್ಕೆ ಮಾಡ್ಕೊಂಡು ಕೇಳಿ. ನಂಗೆ ಆ ರೀತಿ ಆತಿಲ್ಲ ಅಕ್ಕ, ನಂಗೆ ಗೊತ್ತು.
ಪದ್ಮವಂಗೆ ತುಂಬ ಸ್ಟೈಲ್ ಅವ ಮಾಡೋದು ಕಂಡ್ರೆ ನಂಗೆ ಗೊತ್ತಾಗ್ತದೆ ಸ್ಟೈಲ್ ಅನ್ಕೊಂಡು. ಹಾಂ ಅದೇನೋ ಹೌದೆ, ಇವರು ಸ್ಟೈಲ್ ಇಲ್ಲ, ಇವ್ರು ಸ್ಟೈಲ ಅನ್ಕೊಂಡು ಇಲ್ಲ. ಮುಂಚಿಂದ ಒಂಥರ ಅವ್ರ ಕೆಲಸ ಆಯಿತು ಅವ್ರಾಯ್ತು ಅಷ್ಟೇ ಅಪ್ಪ. ನಾ ಮದುವೆ ದಿವ್ಸಕ್ಕೂ ಒಂದು ದಿವಸ ಕೂಡ ನೀನು ಹಿಂಗೆ ಹಾಗೆ ಇರಂತ ನನಗೆ ಯಾವತ್ತೂ ಹೇಳಲಿಲ್ಲ. ಹಂಗಾಗಿ ನನಗೂ ಅಷ್ಟೊಂದು ಅದ್ರ ಮೇಲೆಲ್ಲ ಇದಿಲ್ಲ, ಅವರಿಗೂ ಇಲ್ಲ, ಅತ್ತಿಗೂ ಮತ್ತೆ ನಾ ಹಂಗೆ ಹಿಂಗೆ ಅಂತೆಲ್ಲ ಇಲ್ಲ. ನಾನು ಸಿಂಪಲ್ಲೇ, ನಂಗೆ ಹಿಂಗೆ ಇಪ್ಪದೆ ಒಂಥರ ಇಷ್ಟ. ಆದರೆ ಈ ಸತಿ ಮಾತ್ರ ಸ್ಪೆಷಲ್ ಇಂಟ್ರೆಸ್ಟ್ ಬಂದಿತ್ತಲ್ಲ ನಿಮಗೆ, ಅದೇನು? ಹಾಗಂತ ಅಲ್ಲ ಸುಮ, ಈಗ 35-40 ಅಪ್ಪಷ್ಟೊತ್ತಿಗೆ ಒಂಥರ ಬ್ಯೂಟಿ ಎಲ್ಲ ಹಾಳಪ್ಪಕ್ಕೆ ಶುರುವತ್ತ. ನಿಮ್ಮ ಏಜಲ್ಲಿ ಅಡ್ಡಿಲ್ಲ, ಎಂತ ಮಾಡ್ಕೊಂತಿರೋ ನಡೀತು, ಚಂದ ಕಾಣ್ತತ್ತು. ಕಡಿ ಕಣ್ಣು ಸ್ವಲ್ಪ ನಿಧಾನ, ಕಲ್ಲರೆಲ್ಲ ಕಮ್ಮಿ ಹಾಕೋದು, ಕೂದಲೆಲ್ಲ ಬಣ್ಣ ಹಾಕೋದು, ಮತ್ತು ಹಿಂಗೆ ಒಂದು ಸ್ವಲ್ಪ ಆಚೆ ಆಗ್ತ. ಆ ಟೈಮಲ್ಲೇ ನಮ್ಗೆ ನಿಜವಾದ ಬ್ಯೂಟಿ ಕಾನ್ಷಿಯಸ್ ಬರ್ತೇನೋ ಅಂತ ನಂಗೆ ಅನ್ಸುತ್ತೆ. ನಂಗೆ ಈಗೀಗ ಸ್ವಲ್ಪ ಎಲ್ಲ ಮಾಡ್ಕೊಂಡ್ಕಂತ ಅನ್ಸುತ್ತೆ. ಮುಂಚೆ ಒಂಥರ ನಾ ಹೆಂಗಿದ್ರು ಚಂದ ಅಂಬದೊಂದು ಇದ್ದಿತ್ತು ಮರೀತಿ, ಈಗ ಸಾಕತ್ತಿಲ್ಲ ಅಂತ ಅನ್ಸೋಕೆ ಶುರುವಾಯ್ತಪ್ಪ. ಹಂಗೆ ಮಾಡ್ಕೊಂಬ ಅನ್ಕೊಂಡು. ಅಲ್ಲದೆ ಮುಂಚೆ ಯಾರಂತ ಹೇಳ್ತಿರ್ಲಿಲ್ಲ, ಈಗ ಒಬ್ಬೊಬ್ಬರು ಅದು ಇದು ಹೇಳೋಕೆ ಶುರು ಮಾಡಿರ್ಕಂಡು. ಅದಕ್ಕೆ ಒಂದು ಸ್ವಲ್ಪ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಂತ ಟೈಮ್ ಬಂದಿತ್ತೇನೋ ಅನ್ಕೊಂಡು ಚೂರುಪಾರು ಮಾಡ್ಕೊಂಬ. ಓ ಹಂಗೆ, ಅದು ಕರೆಕ್ಟೇ. ಅವ್ಳು ಪಾರ್ಲರ್ ಅವಳು ಹೇಳ್ತಿರ್ತಿಲ್ಲ, ಅವಳು ಮುಂಚೆ ಕಾಲೇಜ್ ಹತ್ರ ಪಾರ್ಲರ್ ಇಟ್ಟದಮ್ರು, ಒಳ್ಳೆ ಹತ್ತು ಅನ್ಕೊಂಡು ಕಡೆಗೆ ಹೇಳ್ತಿದ್ದಳು. ಪಾರ್ಲರ್ಗೆ ಕಾಲೇಜ್ ಹುಡುಗಿಯರು ಜಾಸ್ತಿ ಬರ್ತಿಲ್ಲ, ಅವ್ರ ಹತ್ರ ಜಾಸ್ತಿ ದುಡ್ಡಿರೋದಿಲ್ಲ, ಒಂಚೂರು ಇಲ್ಲಿ ಮಾಡಿ ಒಂಚೂರು ಅಲ್ಲಿ ಮಾಡಿ ಅಂಬ್ದು ಅದೆಂತ ಅವಳಿಗೆ ಗೀಟುದೇ ಇಲ್ಲ ಅಂಬ್ರು. ಅವಳು ಕಡೆಗೆ ಅದು ಅಪಾರ್ಟ್ಮೆಂಟ್ ಹತ್ರ ಮಾಡಿದಳು ಕಣಿ. ಈಗ ಎಷ್ಟು ಎಲ್ಲ 35 ಎಬೋ 40 ಎಬೋ ಹೆಂಗಸ್ರೆ ಬಪ್ಪತಂಬ್ರು ಕಣಿ. ಅವರಿಗೆ ಅವಳು ಹೇಳ್ತಿದ್ದಾಳೆ, ನೀವು ಹೇಳ್ದಂಗೆ ಅವರಿಗೆಲ್ಲ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ಮಾಡ್ತಾರೆ. ಮತ್ತು ಗಂಡಂದ್ರೆ ದುಡ್ಡು ಕೊಡ್ತಾರಲ್ಲ, ನಮಗೆಲ್ಲ ಅಂದರೆ ಎಲ್ಲಿ ದುಡ್ಡು ಇರೋದಿಲ್ಲ ಅಕ್ಕ ಜಾಸ್ತಿ. ನಿಮಗೆಲ್ಲ ಹಾಗಲ್ಲ, ಗಂಡಂದ್ರೆ ದುಡ್ಡು ಕೊಡ್ತೀರಾ ಇಲ್ಲ, ಎಲ್ಲ ಸೆಟ್ಟಿಲ್ ಆಗಿರ್ತೀರಿ. ನೀವು ಎಂತ ಕಂಡು ಜಾಸ್ತಿ ಇದೆಲ್ಲ ಮಾಡಿಸ್ಕೊಂಡ್ಲಕ್ಕ. ಹಾಂ ಎಂತ ಸೊಟ್ಟಲು ಮರೈತಿ. ಆಯ್ತು, ಈಗ ಸಾಯಂಕಾಲ ಹೋಪನ ಬೇಬೆ ಕೆಲಸ ಮಾಡ್ಕೊಂತೇಕ. ಹಂಗಾರೆ ನೀ ಬಾ, ನೀ ಇಲ್ಲೇ ಐಕಂದ್ರೆ ಅಡ್ಡಿಲ್ಲ. ನೀ ಮನೆಗೆ ಹೋತೆ ಅಂದ್ರೆ ಮಾತ್ರ ನಂಗೊಂದು ಫೋನ್ ಮಾಡಿ ಹೊರಟಷ್ಟೊತ್ತಿಗೆ. ಇಲ್ಲೇ ಇರ್ತಕ್ಕ ಇವತ್ತು, ಇಲ್ಲಿಂದೇ ಹೋಗ್ಬೋದು ನಾನು. ಒಟ್ಟಿಗೆ ಹೋಪಕ್ಕ, ಸಾಯಂಕಾಲ ಚಾಗಿ ಕುಡ್ಕೊಂಡು ಒಟ್ಟಿಗೆ ಹೋಪ. ಹಾಂ ನಮ್ಮೂರು ಜಾತ್ರೆ ಇನ್ನೆರಡೇ ದಿವಸ. ಈ ಸಲ ನಾನು ಜಾತ್ರೆಗೆ ನಾನು ಒಂಚೂರಿ ಮಕ್ಕಳೊಟ್ಟಿಗೆಲ್ಲ ಸೇರ್ಕ ಖುಷಿಯಾಗಿಪ್ಪ ಅನ್ಕೊಂಡಿದ್ದೆ. ನನಗೂ ಬೇಜಾರೈತೆ, ಅಕ್ಕ ಹೇಳ್ರ ಮೇಲೆ ನಿನ್ನೆ ನಾನು ಸ್ವಲ್ಪ ಖುಷಿಲಿರ್ಕ ಎಷ್ಟು ದಿನ ಹಿಂಗೆ ಇಪ್ಪದು. ನಾನು ಹೋಗಿ ಪಾರ್ಲರಿಗೆ ಹೋಗಿ ಎಲ್ಲ ಮಾಡಿಸ್ಕೊಬತ್ತೆ. ಜಾತ್ರೆ ಈ ಸಲ ಒಳ್ಳೆ ರೀತಿ ಮಾಡಿದೆ. ನಾನು ಈ ಸತಿ ಮಕ್ಕಳೊಟ್ಟಿಗೆ ಹೋಪ ಅಂತ ಅಂದ್ಕೊಂಡಿದ್ದೆ. ನೀವು ಎಲ್ಲ ಜಾತ್ರೆ ಬನ್ನಿ ಅಕ್ಕ, ನಿಮಗೆಲ್ಲರಿಗೂ ಆಮಂತ್ರಣ ಇತ್ತು ನಮ್ಮ ಜಾತ್ರೆಗೆ. ಮತ್ತು ವಿಡಿಯೋ ಲೈಕ್ ಮಾಡೋದು ಕಮೆಂಟ್ ಮಾಡೋದೆಲ್ಲ ಮರುಕಾಗ ಜಾತ್ರೆ ಬಪ್ಪರೊಳಗೆ. ಮತ್ತು ಹೊಸದಾಗಂತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ. ಹಾಗೆ ಕಾಮ್ಕಾಗ ಗಂಡಸರು ಮಕ್ಕಳು ಮರಿ ಎಲ್ಲ ಕಾಣ್ಕಕ್ಕ ನಮ್ಮ ವೀಡಿಯೋ. ಮತ್ತು ನಿಮ್ಮ ಮನೆಯವರಿಗೂ ಎಲ್ಲ ತೋರಿಸಿ, ವಯಸ್ಸಾದವರಿಗೆ ಎಲ್ಲ ನಮ್ಮ ವೀಡಿಯೋ ತೋರಿಸಿನಿ ಅಕ್ಕ. ಒಂದು ಬಳಗಕ್ಕೆ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ ನಮ್ಗೆ ಪ್ರೋತ್ಸಾಹ ಮಾಡ್ಕ.